ಕ್ಯಾನ್ಸರ್ ರೋಗಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಅರಿವು ಮೂಡಿಸುವ ಕೆಲಸವಾಗುತ್ತಿದೆ. ಈಗಾಗಲೇ ಶಾಲೆ, ಆಸ್ಪತ್ರೆಗಳಲ್ಲಿ ಸಮುದಾಯ ಅಧಿಕಾರಿಗಳು, ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಿಂದ ಜಾಗೃತಿ ಮೂಡಿಸುವ ಕೆಲಸವಾಗುತ್ತಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಹೇಳಿದ್ದಾರೆ. ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ಅರಿವು ದಿನಾಚರಣೆಯ ಅಂಗವಾಗಿ ಮಾತನಾಡಿದ ಅವರು, ಈಗಾಗಲೇ ಜಾಗೃತಿ ಮೂಡಿಸುವ ಕೆಲಸವಾಗುತ್ತಿದೆ. ನಮ್ಮ ಪ್ರವೃತ್ತಿಯನ್ನು ಬದಲಾಯಿಸುವುದರಿಂದ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಬಹುದಾಗಿದೆ. ತಂಬಾಕು ಸೇವನೆಯಿಂದ ಸಾಕಷ್ಟು ಬಗೆಯ ಕ್ಯಾನ್ಸರ್ಗಳು ಬರುವ ಸಾಧ್ಯತೆಯಿದೆ. ತಂಬಾಕು ಸೇವನೆಯನ್ನು ನಿಲ್ಲಿಸಿದಾಗ ಮಾತ್ರ ಕ್ಯಾನ್ಸರ್ ರೋಗಗಳು ಬರದಂತೆ ನೋಡಿಕೊಳ್ಳಬಹುದು. ತಂಬಾಕು ಸೇವನೆಯನ್ನು ಕಡಿಮೆ ಮಾಡಿದಾಗ 100% ನಿಲ್ಲಿಸಿದಾಗ ಮಾತ್ರ ಕ್ಯಾನ್ಸರ್ ರೋಗಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ನಮಸ್ಕಾರ. ಇವತ್ತು ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ಅರಿವು ದಿನ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಜನರು ಕ್ಯಾನ್ಸರ್ ರೋಗದ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋದು ಅಗತ್ಯ. ಈಗಾಗಲೇ ನಮ್ಮ ಎಲ್ಲ ಶಾಲೆಗಳಲ್ಲಿ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳಾಗಲಿ ಅಥವಾ ನಮ್ಮ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು ಈ ಬಗ್ಗೆ ಸಾಕಷ್ಟು ಜನರಿಗೆ ಅರಿವು ಮೂಡಿಸ್ತಾ ಇರ್ತಾರೆ. ಆದರೂ ಒಂದಷ್ಟು ಕ್ಯಾನ್ಸರ್ ರೋಗವನ್ನು ನಾವು ನಮ್ಮ ಪ್ರವೃತ್ತಿಯನ್ನು ಬದಲಾಯಿಸೋದ್ರಿಂದ ತಡೆಗಟ್ಟಬಹುದಾಗಿದೆ. ಉದಾಹರಣೆಗೆ ಹೇಳೋದಿದ್ದರೆ ತಂಬಾಕು ಸೇವನೆ. ಸೊ ಇವತ್ತು ತಂಬಾಕು ಸೇವನೆ ಮಾಡೋದ್ರಿಂದ ಸಾಕಷ್ಟು ಬಗೆಯ ಕ್ಯಾನ್ಸರ್ ರೋಗ ಬರುವ ಸಾಧ್ಯತೆ ಇರೋದ್ರಿಂದ ನಾವು ತಂಬಾಕು ಸೇವನೆಯನ್ನು ನಿಲ್ಲಿಸಿದರೆ ಅಷ್ಟೊಂದು ಕ್ಯಾನ್ಸರ್ ರೋಗಗಳು ಬಾರದ ಹಾಗೆ. ಅಷ್ಟೇ ಅಲ್ಲ, ಒಂದು ವೇಳೆ ಒಂದು ವ್ಯಕ್ತಿ ಮನೆಯಲ್ಲಿ ಈ ತಂಬಾಕು ಸೇವನೆ ಮಾಡೋದ್ರಿಂದ ಆತನಿಗೆ ಮಾತ್ರ ಅಲ್ಲ, ಆತನ ಮನೆಯವರಿಗೆ ಕೂಡ ಬರುವ ಸಾಧ್ಯತೆ ಇರ್ತದೆ. ಯಾಕಂದರೆ ಇದಕ್ಕೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ತಂಬಾಕು ಸೇವನೆಯನ್ನು ಕಮ್ಮಿ ಮಾಡೋದ್ರ ಮೂಲಕ ಅಥವಾ ಅದನ್ನು 100ಕ್ಕೆ 100 ನಿಲ್ಲಿಸೋದ್ರಿಂದ ಈ ಎಷ್ಟೋ ಕ್ಯಾನ್ಸರ್ ರೋಗಗಳನ್ನು ನಾವು ತಡೆಗಟ್ಟಬಹುದು ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಅದೇ ರೀತಿ ಉಳಿದ ಕ್ಯಾನ್ಸರ್ ರೋಗಗಳಿಗೆ ಕೂಡ ನಿಯಮಿತವಾಗಿ ಪರೀಕ್ಷೆ ಮಾಡೋದ್ರಿಂದ, ಅಂದರೆ ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆಗಿರ್ಬೋದು ಅಥವಾ ಅದರ ಹೊಂದಿಕೊಂಡಂಥ ಉಪಕೇಂದ್ರಗಳಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಗಳಿದ್ದಾರೆ, ಆರೋಗ್ಯ ಸುರಕ್ಷತಾ ಅಧಿಕಾರಿಗಳಿದ್ದಾರೆ, ಆಶಾನವರಿದ್ದಾರೆ. ಇವರಲ್ಲಿ ತಮ್ಮ ತೊಂದರೆಗಳ ಬಗ್ಗೆ, ಆರೋಗ್ಯದ ಏರುಪಾರುಗಳ ಬಗ್ಗೆ ತಿಳಿಸಿ, ಒಂದು ವೇಳೆ ಕ್ಯಾನ್ಸರ್ ರೋಗದ ಯಾವುದಾದ್ರೂ ಲಕ್ಷಣಗಳು ಅವರಿಗೆ ಕಂಡು ಬಂದರೆ ನಿಮ್ಮ ಮಾತಿನಲ್ಲಿ ಅವರು ಅದಕ್ಕೆ ಬೇಕಾದ ಹೆಚ್ಚಿನ ಚಿಕಿತ್ಸೆಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು ಅಥವಾ ಅದಕ್ಕೂ ಹೆಚ್ಚಿನ ಆಸ್ಪತ್ರೆಗಳಿಗೆ ನಿಮ್ಮನ್ನು ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ದಯವಿಟ್ಟು ಇವತ್ತಿನ ಈ ಕ್ಯಾನ್ಸರ್ ಅರಿವು ದಿನದಂದು ಕ್ಯಾನ್ಸರ್ ರೋಗದ ಬಗ್ಗೆ ನಾವೆಲ್ಲ ಸೇರಿ ಹೋರಾಡಿ ಕ್ಯಾನ್ಸರ್ ರೋಗದಿಂದ ಬಚಾವಾಗೋಣ, ಅದರಿಂದ ದೂರ ಆಗೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.